ini nagana ini ಅಜ್ಜಿನಗಳು ಪುರ ಹೊರಡೋತಿ ಅಜ್ಜಿರು ಅಂದ್ರೆ ಊರು ಜ್ವರ ಶೀತ ಪುರ ಋಣಾನುಬಂಧ ಇತ್ತಿನ ಮಾತ್ರ ಎಡ್ಡೆರಿದ ಅಪ್ಪ ಹಿಡಿದ ಬಿಡಿದ ಹಿಡಿದ ಜೋಕು ಹಿಡಿದ ಬಂಧು ಹಿಡಿದ ಜಾಗೆ ಹಿಡಿದ ಪರಿಸರ ಹಿಡಿದ ಉದ್ಯೋಗ ಇಂಚಿತ್ತು ಬಿಟ್ಟು ಸಾಧ್ಯ ಋಣಾನುಬಂಧ ಇದ್ದಿನ ನಾರಾಯಣದವರ ಪ್ರೇಮಿ ಅರಿನ ಮಯ ಪಳ್ಳ ಪುರ ಪೋಯಿರಿ ಸ್ವಲ್ಪ ಬರ್ತದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಮಸ್ತ್ ದಿನದಕ್ಕೆ ವ್ಲಾಗ್ ಬಂತು ಲೆಂಜಿ ಇನಿ ಕೋಟೆ ನಾಗರ ಪಂಚಮಿ ಎಂಕ್ಲ ಇನಿ ಅಂಡದ ಇನಿ ನಾಗನ ಇನಿ ಪೇರು ಮೈಪುಣೆ ಅಂಚ ಇನಿ ಒಂದಿಲ್ಲತ್ತೆ ಪೇರು ಪಾತೊಂದು ಕೊಂದಿಲ್ಲ ಚಿಟ್ಟೆ ಮೂಳು ಜೋಡಿದತ್ತು ಪೋಡತಿತ್ತೆ ನೆಟ್ಟೆ ಪ್ಯಾರ್ ಗೊತ್ತಿಚ್ಚಿ ಚಿಟ್ಟು ಕೊಂದಿಲ್ಲ ಅಲ್ತೆ ಕ್ಲೀನ್ ಅನ್ಪೇರುಂಡು ಕ್ಲೀನ್ ಮಂತ್ ಪೂರ ಆಂಡಿಗೆ ಅನ್ನೆ ಪೋದಿತ್ತೆ ಅಂಚತೆ ಎಂಕ್ ಚೂರು ಜ್ವರ ಶೀತ ಪುರ ಅಂಚಿತ್ತೆ ಯಾನು ಪೇರು ಪಾತೊಂದು ಕೊಂದಿಲ್ಲ ಚಿತ್ತೆ ಅಜ್ಜಿನಗಳು ಪೂರ ಹೊರಡೋತಿ ಅಜ್ಜಿರ್ನಗಳು ಪೂರ ಒಳ್ಳೆಯರಲ್ಲೇ ಅಂಚತೆ ಪೋಂದಿಲ್ಲ ಬಲಿ ಪೋದರ್ಕ ಕಟ್ಟೆಗೆ ಬಂದಿಲ್ಲ ಭಟ್ರು ಬರೋದಿಲ್ಲ ರೀ ಪಿರೋಡಿಲ್ಲ ರೀ. ಈ ಅಲಪಲ ಪ್ರಯಾಣ ಕೃಷಿ ಕುಲ ಪ್ರಾಣಿಗಳು ಪಶು ಪಕ್ಷಿಗಳು ಜಾಗಿಗಾಡು ಮಣ್ಣಿನವರು ಬರ್ಬೋದು ದೋಷದ ಪ್ರಯಾಣ ನಮ್ಮದಾದ ಈರ್ನೆ ರಡ್ಡು ಪಾತಿರ್ನೆತ್ ಈ ರಡ್ಡು ಪಾತಿರ್ ಪಾತಿರ್ ಕುಡಿ ಕುಡಿ ಹತ್ತೀರಿ ಗಡ್ಡ ವ್ಯಾಪ್ತೋ ವಿಪ್ರನ್ನೋಭವಃ ಧ್ಯಾಯಾಮಿ ಧ್ಯಾನಂ ದರ್ಶಯಾಮಿ ಆವಾಹಯಾಮಿ ಆವಾಹನಂ ದರ್ಶಯಾಮಿ ಶಾಂತಿಯೋ ಪಹತಿಂ ದರ್ಶಯಾಮಿ ಯಜ್ಞಂ ದರ್ಶಯಾಮಿ ಹಾತಂ ದರ್ಶಯಾಮಿ ಗಂಧ ಅಕ್ಷರ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ ರೂಪಃ ಓಂ ಭೂರ್ಭುವಃ ಸ್ವಃ ದೇವಸ್ತತ್ವಾ ಕೃತೋ ಭೇತ್ನೋ ಸಾಹುಕ್ಯಾಂ ಸಾಧ್ಯಂ ಸರ್ವೇಶಾಂ ಕರ್ಮಣೌ ಆದೌ ದೇವಸ್ಯ ಪ್ರಾರ್ಥನವರ ಒಂದು ಮುಖ್ಯವಾದ ಓವೇ ಒಂದು ಸತ್ಕ ನಾವು ಪ್ರಾರಂಭ ಮಾಡ್ಕೊಂಡಾಗ ದೇವತಾ ಪ್ರಾರ್ಥನೆ ಮಾಡ್ಕೊಂಡು ಶಾಸ್ತ್ರವಚನ ಇಷ್ಟಾನಿ ಭೋಗಾನಿ ವೈ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ ಅಂತ ಬಂದಿದೆ. ಕಲಿಯುಗಡಿ ಏರು ಶಬ್ದ ಬರ್ತಿದೆ ದೇವೇರ್ನ ಕ್ಲೇನು ಪೂರ ಆರಾಧನೆ ಮಾಡ್ಕೊಂಡು ಬರ್ತಾರೆ ಅಂಚಿನ ಶಾಸ್ತ್ರವಚನ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂದೆ ಋಣಾನುಬಂಧ ಇತ್ತಿನ ಮಾತ್ರ ಎಡ್ಡೆರಿದ ಅಪ್ಪ ಹಿಡಿದ ಬಿಡಿದ ಹಿಡಿದ ಜೋಕು ಹಿಡಿದ ಬಂಧು ಹಿಡಿದ ಜಾಗೆ ಹಿಡಿದ ಪರಿಸರ ಹಿಡಿದ ಉದ್ಯೋಗ ಇಂಚಿತ್ತು ಬಿಟ್ಟು ಸಾಧ್ಯ ಋಣಾನುಬಂಧ ಇದ್ದಿನ ಹೋಮಡ ಮಾತ್ರ ಆಹುತಿಯಂಚೆ ಭಸ್ಮಾವಧ ಹೋಗ್ಕೊಂಡು ಮನುಷ್ಯ ನಿರ್ಮಾಣ ಮಾತ್ರ ಪೂರ ನಾಶವಾದ ಶಾಸ್ತ್ರಂಬಿಗೆ ಅರ್ಥಾತ್ ಧರ್ಮಸ್ಥಾನ ಮನುಷ್ಯನ ಆಯಾ ಸಂದರ್ಭಗಣವಾದ ದಾನ ಧರ್ಮ ಪೂಜೆ ಪುರಸ್ಕಾರ ಯಾಗ ಯಜ್ಞಾದಿಗಳು ಮತ್ತು ಆಯಾ ಸಂದರ್ಭಗಣವಾದ ಸೇವೆ ತಥಾಸ್ತು ಅನುಸರೋಪ ಶಾಸ್ತ್ರವಚನ ಕಾಯ ವಾಚ ಮನಸ್ಸ ಅಂತ ಪಣ್ಣಲೆಕ್ಕನೆ ಏಪಲ ನಮ್ಮ ಮನಸ್ಸು ಎಡ್ಡಿತ್ತಿನ ನಾಂಡ ನಮ್ಮ ಮಲ್ಪನ ಸತ್ಕಾರ್ಯ ಪೂರ ಪರಿಪೂರ್ಣವಾದ ಅಪಾದಕರ್ತನ ಯೋಗ ಭಾಗ್ಯ ದೇವರ ಅನುಗ್ರಹ ಶಾಸ್ತ್ರಂಪಿಗೆ ನಮ್ಮ ಮನಸ್ಸರ ಕಮ್ಮ ಶಕ್ತಿನಾಂಡ ಮಲ್ಪನಂತ ಕೆಲಸ ಪೂರ ನಷ್ಟವಾದನು ಒಟ್ಟು ಧರ್ಮ ಸಾರ್ಥಕ ಆದಂದು ನಮ್ಮ ಮಾನವರ ನಿರ್ತರ ಪಾಪ ಪುಣ್ಯ ಕರ್ಮ ಪುರ ಮಾಡ್ತು ಅಂಚಿನ ಪ್ರಾಜಿತರಾದ ಇಂಚಿತ್ತಿನ ಪುರ ಪೂಜೆ ಮಾಡ್ತಾಂಡ ದೇವರ ತಥಾಸ್ತು ನಗರೋಪ ಎಂದು ಶಾಸ್ತ್ರವಚನ ಅಂದರೆ ವಿಶೇಷವಾದ ಎಂತ ನಾಗರ ಪಂಚಮಿ ದಿನ ತಾನೇ ಮಲ್ಪನಂತ ನಾವು ಸೇವೆ ಆ ಉದ್ದೇಶಪೂರ್ವಕವಾದ ವಿಶೇಷ ಷಷ್ಠಿ ದಿನ ತಾನೇ ಬುಲ್ಪದ ಬರ್ತಡು ಆ ಅರ್ಪಾದ ಎಷ್ಟನಾಗಂತ ದೇವರಿಗೂ ವಿಶೇಷವಾದ ಪಂಚಾಮೃತ ಅಭಿಷೇಕ ಅಂಚನೆ ಧ್ಯಾನ ಅವನ ಷೋಡಶೋಪಚಾರ ಪೂಜೆಯನ್ನು ಮತ್ತೊಂದು ಪತ್ರ ಪುಷ್ಪ ಜಲ ಇತ್ಯಾದಿ ಪುರ ಮತ್ತೊಂದು ಪ್ರಸನ್ನ ಕರಡಿಪ್ಪುಣ ಹೊರತುಡು ದೇವರ ಪ್ರಾರ್ಥನೆ ನೆಂಚಾನಕ್ಕೆ ನಂಡ ಭಕ್ತಿ ಶ್ರದ್ಧಾ ಪುರಸ್ವಾದ ಸೇವೆನ ಸಂತೋಷದಾರ ಸ್ವೀಕಾರ ಮತ್ತೊಂದು ಈ ಕುಟುಂಬ ಸಂಸಾರಿಗಾಡು
ಜಾಗೆಗಾವಡು ಈ ಕ್ಷೇತ್ರಗಾವಡು ಈ ಮಣ್ಣಿಗಾವಡು ಈ ಗ್ರಾಮಗಾವಡು ಬರ್ಪಂಚಿನ ನಾಗ ದೇವೇರ್ನ ಕೋಪ ತಾಪ ಸುಂದರಗಳಿತ್ತಂಡ ನಾಗ ಹಿಂಸನನ ನಾಗ ದಾರುಷ್ಯದನ ನಾಗ ಪಾಷಾಣನ ಅನ್ನ ಕೆಲವು ಮರ ಕಡ್ಪುಣ ಬರ್ಪಣದ ದೋಷ ಇತ್ತಂಡ ಭೂಮಿ ಅಗ್ಗೆನಾಗ ಬರ್ಪಣದ ದೋಷ ಇತ್ತಂಡ ಅಂಚನೆ ಗೊತ್ತಿತ್ತದ ಬರ್ಪಣದ ದೋಷ ಇತ್ತಂಡ ಆದಿ ವ್ಯಾಧಿ ಚರ್ಮರೋಗೊಳಿತಂಡ ದೋಷ ಬರ್ಪಣಿದ್ದಾರ ಅಂಚನೆ ನಾಗಡ್ದಾರ ಬರ್ಪಣದ ಊನಿದ್ದ ದುರಿತ ದೋಷಗಳುಂಡ ಅವು ಪೂರ ನಿವಾರಣೆ ಆಪುಂಡು ಇಂಥ ಶಿಷ್ಯರು ನಮ್ಮ ಸಂಕಲ್ಪ ಮಾತನಾಡಿಗೆ ನಮಕ್ ಬೋಡಾಪಣದ ಇಷ್ಟಾದನ ಅನುಗ್ರಹ ಮತ್ತು ಕೊರಪೇರೆ ಬಂದು ಆ ವಿಶೇಷವಾದ ನಾಗರ ಪಂಚಮ ದಿನ ತಾನು ಪಂಚ ಶಾಸ್ತ್ರ ಬಂತೀರಿ ಆ ಉದ್ದೇಶಪೂರ್ವಕವಾದ ನಾಗರ ಪಂಚಮ ದಿನ ತಾನು ಕೊರ್ಪಂಚ ಸೇವೆನೆ ಇಂಥದ್ದು ಷಷ್ಠಿ ತಿತ್ತಿಟ್ಟು ಕೊರ್ಪಣ ಚಿತ್ರ ಸೇವೆ ಸಂತೋಷದಾರ ಸ್ವೀಕಾರ ಮತ್ತೊಂದು ಈ ಗ್ರಾಮಗೂ ಈ ಮಣ್ಣಿಗೂ ಈ ಕ್ಷೇತ್ರ ಬರ್ಪಣ ದುರ್ಗ ದೋಷರೂಪನ ನಿವಾರಣೆ ಮತ್ತು ಕೊಡ್ತು ಮಾಂತ ಭಕ್ತೇರ್ನಾಕ್ಲಿಗೆ ಬರ್ಪಣ ಅಷ್ಟ ಆಚಾರ ದೋಷಗಳುಂಟು ಅಯ್ನ ಮಾಂತ ಪರಿಹಾರ ಮತ್ತು ಕೊಡ್ತು ಆತ್ಮಾರಿಷ್ಟ ವಂಶಾರಿಷ್ಟ ಪುತ್ರಾರಿಷ್ಟ ಧನಾರಿಷ್ಟ ಧಾನ್ಯಾರಿಷ್ಟ ಉದ್ಯೋಗಾರಿಷ್ಟ ಸಮಸ್ತ ಅರಿಷ್ಟಮಂತ ಹೇಳೋದು ಅಪಮೃತ್ಯು ವ್ಯಾಳಮೃತ್ಯು ಘೋರಮೃತ್ಯು ಶುದ್ಧಮೂರ್ತಿಯಾದಿ ಸಪ್ತವರು ಒಟ್ಟಿಮೇಲೆ ಯಾರು ಮತ್ತು ಕೊಡ್ತು ಅಂತರ್ದಶ ಮಹಾದಶ ಅಂತರಾದಶ ಪ್ರಾಣದಶ ಭುಕ್ತೇಶ್ವರ ಪಡುವ ಸರ್ವರಿತರಿಸ್ತಕ್ಕಂಥದ್ದು ಆಧ್ಯಾತ್ಮಿಕ ಆದಿ ಭೌತಿಕ ನವವಿಧ ತಾಪತ್ರ ಅಂತ ಹೇಳೋದು ಅಗ್ನಿಭಯ ವಿಷಭಯ ರಾಜಭಯ ಚೋರಭಯ ಜಲಭಯಾದಿ ಸಮಸ್ತ ವಿಪಿನವಂತ ಯಾರು ಮತ್ತು ಕೊಡ್ತು ಮಾರಣ ಮೋಹನ ತುಂಬನ ಉಚ್ಚಾಟನ ಉದ್ವೇಷನ ಡಿಸ್ಟ್ರಿಬ್ಯೂಷನ್ ಮಾಡ್ತು ಹೇ ಜನ್ಮನಿ ಪೂರ್ವಜನ್ಮನಿ ಜನ್ಮಾಂತರ ಯಾರು ಕಾಪಿಕರ ಎತ್ತಿನಂಡ ఆయన మాత్ర పరిహారం ಅಂತ ಕೊಡ್ತು ಬಾಲ್ಯ ಯೌವನ ಕೌಮಾರ್ಯ ಇತ್ಯಾದಿ ದೋಷವಂತ ನೋಡ್ತು ಪೂರ್ಣ ಆರೋಗ್ಯ ಪೂರ್ಣ ಆಯುಷ್ಯ ಪೂರ್ಣ ಸಂಪತ್ತನ್ನು ಅನುಗ್ರಹ ಅಂತ ಕೊಡ್ತು ಉದ್ಯೋಗ ವ್ಯವಹಾರ ವ್ಯಾಪಾರ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ಕೀರ್ತಿ ನೋಡ್ತು ವಿದ್ಯಾರ್ಥಿ ಲಭ್ಯ ವಿದ್ಯೆಲ್ಲ ಧನಾರ್ಥಿ ಲಭ್ಯನಲ್ಲ ಪುತ್ರಾರ್ಥಿ ಲಭ್ಯ ಪುತ್ರನಲ್ಲ ವಿದ್ಯಾರ್ಥಿ ವಿದ್ಯೆ ದೇವರು ಅನುಗ್ರಹ ಅಂತ ಕೊಡು ಧನಾರ್ಥಿ ಜನ ಅನುಗ್ರಹ ಅಂತ ಕೊಡು ಪುತ್ರಾರ್ಥಿ ಪುತ್ರ ಸಂತಾನ ದೇವರು ಹೊರತು ವಿವಾಹ ಯೋಗ್ಯತೆ ನೋಡೋದು ಉದ್ಯೋಗದ ಉದ್ಯೋಗ ಸ್ಥಾನ ಮಾನ ಗೌರವಪನ ಯೋಗ ಭಾಗ್ಯ ದೇವರ ಅನುಗ್ರಹ ವಿಶೇಷವಾದ ಕಾಲ ಕಾಲಕ್ಕೆ ಮಂಗಳ ಕಾರ್ಯ ಆದರೂ ಕೂಡ ಪರಿಪೂರ್ಣವಾದ ಎಡೆದು ನಡಪಾದ ಕೊಡ್ಪಣ ಯೋಗ ಭಾಗ ಬುಲೆ ಕಾಣಿಕಡೆ ಯಾವಂತರದ ರೋಗ ರುಜಿನಗಳಿತ್ತಂಡ ಇನ್ನು ದೂರ ಮಲ್ತು ಬುಲೆಟ್ ಎಡ್ಡಿದ ಫಸಲು ಬರ್ಪಣ ಯೋಗ ಭಾಗ್ಯ ಅಂತ ಅನುಗ್ರಹ ಮಾಡ್ತು ಹೊರತು ಈ ಮಣ್ಣಿಗಾಡು ಈ ಕ್ಷೇತ್ರಗಾಡು ಈ ಜಗೆಯಾಡು ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ಕೀರ್ತಿನ ಅನುಗ್ರಹ ಮಾಡ್ತು ಹೊರತು ಸರ್ವ ಶಾಂತಿ ಬುಡಕ ದೀರ್ಘ ಆರೋಗ್ಯ ವಿಪ್ರದರ ತೀರ ಪ್ರಾಪ್ತಿ ರಂತತೆ ತಿರಲಕ್ಷ್ಮಿ ಕೀರ್ತಿ ಲಾಭ ಶತ್ರುಪರಾಡ್ಯಾದಿ ಸಕಲ ಅಭೀಷ್ಟನ ವೃದ್ಧಿ ಮಾಡ್ತು ಹೊರತು ಧನ ಕನಕ ವಸ್ತು ವಾಹನದ ಕಂಡ ಸೌಭಾಗ್ಯನ ಹೊರತು ಕಾಲ ಕಾಲಕ್ಕೆ ಮಂಗಳ ಕಾರ್ಯದ ಪರಿಪೂರ್ಣವಾದ ಎಡ್ಡೆ ನಡಪಾದ ಕೊರ್ಪಣ ಯೋಗ ಭಾಗ್ಯ ಮಾತನಾಡು ಮಾಂತ ಕುಟುಂಬ ಸಂಸಾರ ಐಕ್ಯ ಮತ್ತು ಅನ್ಯೋನ್ಯತೆ ಬಾಳ ಯೋಗ ಭಾಗ್ಯನ ಮತ್ತ ಅನುಗ್ರಹ ಮತ್ತು ಕೊಟ್ಟು ನಿತ್ಯ ಯೌವನ ತೇಜಸ್ಸು ಸುಖ ಶಾಂತಿ ನೆಮ್ಮದಿಯಿಂದ ಬಹುಭಾರದ ಪುಣ್ಯಕೀರ್ತಿ ನಮ್ಮ ನಂಬಿಂಚಿತ್ನ ಗುರು ಹಿರಿಯರ್ಲ ಇಷ್ಟದೇವಿರ್ಲ ಕುಲದೇವಿರ್ಲ ಗ್ರಾಮದೇವಿರ್ಲ ದೇವದೇವಿರ್ಲ ಕ್ಷೇತ್ರ ಸ್ವಾಮಿ ಮಹಾಲಿಂಗೇಶ್ವರ ದೇವಿರ್ಲ ಈ ಜಾಗದ ಮಹಾವಿಷ್ಣು ದೇವಿರ್ನ ಮುದಿರಂದು ಇನ್ನು ಆರಾಧನಾ ಸರ್ಪಾದಿ ಅಷ್ಟನಾಗದ ದಿವ್ಯ ಪಾದಾರ ಚರಣಾರವಿಂದಕ್ಕೂ ಸೇರಡೋಪಣ ನಮ್ಮ ಮಹಾಂತಿರ್ಲ ಸೇರಿದು ಭಕ್ತಿರ ದೇವರ ಪ್ರಾರ್ಥನೆ ಆಗ್ತದೆ ಸ್ವಾಮಿ ದೇವರೇ ಮಯಪಳ್ಳೆ ಅನೇನ ನಾಗ ತಂಬಿದಾಗ ನಾಗ ಪಂಚಾಮೃತೇನ ದೇವತಾ ತಂಬಿದಾಗ ಸರ್ವ ಪೂಜೆ ನಾಗರಾಜ ಸ್ವಾಮಿ ಪ್ರಿಯತಾಂ ಹರಿ ಶ್ರೀ ಕೃಷ್ಣಾರ್ಪಣ ಮತ್ತು ಯಾಂತ ದೇವಗಣ ಸರ್ವೇ ಪೂಜಾ ಮಾಧವ ಇಷ್ಟಕಾಮ್ಯ ಸಿದ್ಧಾರ್ಥಂ ಪುನರಾಗ ಸಂಪತ್ತು ಅನುಗ್ರಹ ಉದ್ಯೋಗ ವ್ಯವಹಾರ ವ್ಯಾಪಾರ ಅಭಿವೃದ್ಧಿ ಯಶಸ್ಸು ವಿದ್ಯಾರ್ಥಿ ಧನಾರ್ಥಿಲ್ಲ ಪುತ್ರಾರ್ಥಿ ಪುತ್ರಲ್ಲ ವಿದ್ಯಾರ್ಥಿ ವಿದ್ಯೆ ದೇವರ ಅನುಗ್ರಹ ಮಂತುಕೊಂಡು ಧನಾರ್ಥಿ ಧನ ಅನುಗ್ರಹ ಮಂತುಕೊಂಡು ಪುತ್ರಂತಾನವರ ವಿವಾಹ ಗೈಸ್ ಫೈನಲಿ ನಾಗ ತೇರು ಮೈದಾಂಡ್ ಮತ್ತೆ ಅಲ್ಪ ಬತ್ತ ಪುನಃ ಪೋಯಿರು ಸ್ವಲ್ಪ ಬರ್ತದೆ ತೇರು ಪುರ ಕನಸ್ತದೆ ಇಲ್ಲಾಡೆ ಬರ್ತೇನೆ
ಎಲ್ಲರೂ ರಿಚೆ ఒక ఈలోపు నేను ఎండు మంత్లీ లేయర్ పురైన ఛానల్ని సబ్స్క్రైబ్ మంత్లీ లైక్ అండ్ షేర్ మంత్లీ సపోర్ట్ మంత్లీ నెక్స్ట్ ద లాగ్ టేక్ కేర్ బాయ్